ಸರ್ ನಮಸ್ತೆ ಸರ್. ನಾನು ನೀರ್ಮಾರ್ಗ ಕೆಂಡ ಚರ್ಚಲ್ಲಿ ಹತ್ತಿರ ವಾಸವಾಗಿದ್ದೇನೆ. ನನಗೆ ತುಂಬ ಬರೋಬ್ಬರಿ ಅಂದರೆ ನನ್ನ 30-35 ತನಕ ದನಗಳಿವೆ. ಈ ದನದ ಕೆಲವು ದನದ ಹಾಲು ತೆಗೆದು ಡೈರಿಯಲ್ಲಿ ಹಾಕ್ತಾ ಅದರಿಂದ ನಾವು ಜೀವನ ಎಲ್ಲ ಮಾಡ್ತಾಯಿದ್ದೇವೆ. ಇತ್ತೀಚಿನ ದಿನದಲ್ಲಿ ಈ ತಿಂಗಳ 10ನೇ ತಾರೀಕಿನಲ್ಲಿ ನಮ್ಮ ದನ ಎಲ್ಲ ಇದಕ್ಕೆ ಹೋಗ್ತಾ ಇರ್ತೇವೆ, ಎಲ್ಲಿಗೆ ಗುಡ್ಡೆಗೆ ಹೋಗ್ತಾ ಇರ್ತೇವೆ. ಇತ್ತೀಚಿನ ದಿನದಲ್ಲಿ 2 ಸ್ಟೆಪ್ ಉಂಟು. ಒಂದು 4 ದನ ನೀರ್ಮಾರ್ಗ ಹೋಗ್ತಾರೆ, 10 ದನ ಕೆಲವೇ ಚರ್ಚ್ ಟೌನ್ಶಿಪ್ಗೆ ಹೋಗ್ತಾರೆ. ಅಲ್ಲಿ ನಮ್ಮ ದನ ತುಂಬ ವರ್ಷದಿಂದ ಅಲ್ಲಿಗೆ ಹೋಗ್ತಾ ಇದೆ ಮೇಯಲಿಕ್ಕೆ. ಅದರಲ್ಲಿ ನಿನ್ನೆ ಅಲ್ಲ 10 ದಿವಸ ಸಮಯದಲ್ಲಿ 10 ದನದಲ್ಲಿ 7 ಜನ ಎಂಥದ ಯಾರ ವಿಷ ಹಾಕಿ ಇರಬಹುದೆಂದು ನನ್ನ ಅನುಮಾನ ಇದೆ. ಅದರಲ್ಲಿ 12 ದನದಲ್ಲಿ 12 ದನ ಸಹ ಬಂದಿದೆ. ಅದರಲ್ಲಿ 7 ದನ ಅಸ್ವಸ್ಥ ಆಗಿದೆ. ಅದರಲ್ಲಿ 13 ತಾರೀಕಿಗೆ ಒಂದು ದನ ಸತ್ತಿದೆ. ಅದರದ್ದು ಪೋಸ್ಟ್ಮಾರ್ಟಮ್ ಮಾಡಿ ವೆಟರ್ನರಿ ಡಾಕ್ಟ್ರು ಬಂದು ಪೋಸ್ಟ್ಮಾರ್ಟಮ್ ಮಾಡಿ ಬ್ಯಾಂಗ್ಳೂರಿಗೆ ಕಳಿಸ್ತೇನೆ ಅಂತ ಹೇಳಿ ಪೋಸ್ಟ್ಮಾರ್ಟಮ್ ಮಾಡಿ ಕೊಂಡೋಗಿದ್ದಾರೆ. ಪ್ಲಸ್ 14 ತಾರೀಕಿಗೆ ಪುನಃ 3 ದನ ಹೋಗಿದೆ. 15 ತಾರೀಕಿಗೆ 1 ದನ ಹೋಗಿದೆ. ಇಷ್ಟ ತನಕ 13 ತಾರೀಕಿಗೆ ರಿಪೋರ್ಟ್ ಕೊಟ್ಟದ್ದು ಇಷ್ಟ ತನಕ ರಿಪೋರ್ಟ್ ಬರಲಿಲ್ಲ. 2 ರಿಪೋರ್ಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ರಿಪೋರ್ಟ್ ಅಂತ ನಮಗೆ ಸರಿ ತಿಳಿದಿಲ್ಲ. ಇನ್ನೂ ಸಹ ರಿಪೋರ್ಟ್ ಬ್ಯಾಂಗ್ಳೂರಿಂದ ಬರಲಿಕ್ಕೆ ಉಂಟಂತ ಹೇಳ್ತಾ ಇದ್ದಾರೆ. ಡಾಕ್ಟ್ರು ಏನು ಹೇಳಿದ್ರು? ಡಾಕ್ಟ್ರು ನಿನ್ನೆ ಪುನಃ ಒಂದು ದನ ಗರ್ಭಿಣಿ ದನ ಒಂದು ಸತ್ತು ಹೋಗಿದೆ. ಗಬ್ಬದು 2 ಇತ್ತು. ಒಂದು ಫಸ್ಟ್ ಹೋಗಿದೆ, ನಿನ್ನೆ ಒಂದು ಗಬ್ಬದು ಹೋಗಿದೆ. ಅದು ಮತ್ತು ನಾವು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಮಾಡಿದ್ದೇವೆ. ಪೊಲೀಸರು ಬಂದು ಮತ್ತು ವೆಟರ್ನರಿ ಡಾಕ್ಟ್ರನ್ನು ಕರೆದು ಪುನಃ ಪೋಸ್ಟ್ಮಾರ್ಟಮ್ ಮಾಡಿ ಬ್ಯಾಂಗ್ಳೂರಿಗೆ ಕಳಿಸ್ತಿದ್ದಾರೆ. ಅದರ ರಿಪೋರ್ಟು ಯಾವಾಗ ಬರ್ತದೆ ಹೇಳಲಿಕ್ಕೆ ಆಗೋದಿಲ್ಲ, ಕಳಿಸಿಬಿಟ್ಟಿದ್ದಾರೆ. ಏನು ಅನುಮಾನ ಡಾಕ್ಟ್ರ್ ಇದೆ ಏನು ಹೇಳಿದರೆ? ಡಾಕ್ಟ್ರು ಏನು ಅನುಮಾನ ಅಂತ ಹೇಳಿ ಅದು ಅವರು ಹೇಳ್ತಾರೆ, ಇದು ಗಿಡಮೂಲಿಕೆಯಲ್ಲಿ ಬರ್ಬೋದು ಮತ್ತು ಹಣ್ಣಂಪಲಲ್ಲಿ ಬರ್ಬೋದು, ಹಲಸಿನ ಇದರಲ್ಲಿ ಬರ್ಬೋದು ಅಂತ ಹಾಗೇನೆ ಹೇಳ್ತಾ ಇದ್ದಾರೆ. ಯಾವ್ದು ಹಣ್ಣು ತಿಂದರೆ? ಯಾವ ಹಣ್ಣು ತಿಂದರೆ ಬಂದು? ಹಲಸಿನಕಾಯಿ, ಮಾವಿನಕಾಯಿ ಅಂತೆಲ್ಲ ಹೇಳ್ತಾರೆ. ಮತ್ತು ಇದು ಯಾವುದು ಸೊಪ್ಪೆಲ್ಲ ತಿಂದರೂ ಸಹ ಬರ್ತದೆ, ಮಳೆಗಾಲದಲ್ಲಿ ಬರ್ಬೋದು, ಅದು ನಮಗೆ ಡೌಟ್ ಅಂತ ಹೇಳಿದ್ದಾರೆ. ಇದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ, ಅದು ಯಾವುದು ಸಹ ಟ್ರೀಟ್ಮೆಂಟ್ ಸಕ್ಸಸ್ ಆಗಲಿಲ್ಲ. ಅವ್ರು ಟ್ರೀಟ್ಮೆಂಟ್ ಮಾಡಿ ಹೋಗುವಾಗ ಹಿಂದ್ಗಡೆ ಅದು ಮೊನ್ನೆ 13 ತಾರೀಕಿಗೆ 1 ಹೋಯಿತು, 14 ತಾರೀಕಿಗೆ 3 ಹೋಯಿತು, 15ಕ್ಕೆ 1 ಹೋಯಿತು, ನಿನ್ನೆ 1 ಹೋಯಿತು, ಇವತ್ತು ಈ ಸ್ಥಿತಿಯಲ್ಲಿದೆ. ಅದು ಎಷ್ಟು ವರ್ಷದಿಂದ ನೀವು ನಾವು ಅದನ್ನು 50 ವರ್ಷಗಳಿಂದ ದನ ಸಾಕಣೆ ಮಾಡ್ತಾ ಇದ್ದೇವೆ. ಮೊದಲು ಯಾವತ್ತಾದರೂ ಈ ಥರ ಇದರ ಮೊದಲು ಯಾವ ಪ್ರಾಬ್ಲಮ್ಸ್ ಬರಲಿಲ್ಲ. ಇದು ಫಸ್ಟು ಈ ತಿಂಗಳ 10 ತಾರೀಕಿನಿಂದ ಇವತ್ತಿ ತನಕ ಇದು ಫಸ್ಟ್ ಬರೋದು. ಇದಕ್ಕಿಂತ ಮುಂಚೆ ಯಾವುದು ರೋಗ ಯಾವುದು ಬರಲಿಲ್ಲ. ಜ್ವರ ಎಲ್ಲ ಬರ್ಬೋದು, ಅದು ವಿಷಯ ಅಲ್ಲ. ಆದರೆ ಈ ಸಿಂಪ್ಟಮ್ಸ್ ನಾನು ಫಸ್ಟ್ ನನ್ನ ಲೈಫಿನಲ್ಲಿ ನೋಡೋದು. ನಿಮ್ಮ ಹೆಸರು? ನನ್ನ ಹೆಸರು ಪ್ರಕಾಶ್ ಸರ್. ಇದಕ್ಕೆ ನಾನು ಒಂದು ಕೇಳುವುದಾದರೆ, ಇದಕ್ಕೆ ನನಗೆ ನ್ಯಾಯ ಒದಗಿಸಿ, ಕಾನೂನು ಮುಖಾಂತರ ನನಗೆ ನ್ಯಾಯ ಒದಗಿಸಿ, ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತೂ ಪತ್ತೆ ಹಚ್ಚಿ ಅದನ್ನು ಕಾನೂನು ಕ್ರಮ ಕೇಳಬೇಕಾಗಿ ಕೇಳಿಕೊಳ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್.